ಜೈ ಶ್ರೀರಾಮ್, ಹೇಗಿದ್ದೀರಾ? ಇವತ್ತು ದ್ವಾದಶಿ. ಶ್ರೀಕೃಷ್ಣನ ನವರತ್ನ ಕವಚ ಅಲಂಕಾರ, ವಾದಿರಾಜರು ತಯಾರಿಸಿದಂತಹ ಕವಚ, ಅದರ ಅಲಂಕಾರ ನೋಡ್ಕೋತಾ ಬನ್ನಿ. ಆಮೇಲೆ ನಮ್ಮ ಅದಮಾರ್ ಶ್ರೀಗಳದ್ದು ಪ್ರವಚನ ಸ್ಟಾರ್ಟ್ ಆಗಿದೆ, ಸುಂದರಕಾಂಡ. ಅದರ ಇನಾಗರೇಷನು ಕೆಲವು ಫೋಟೋಸ್ ಹಾಕಿದ್ದೀನಿ, ನೋಡ್ಕೋತಾ ಬನ್ನಿ. ಆನಂತರ ವೇದ ಪಾಠ ಕಲಿತಿರೋರ್ದು ಕೆಲವು ಫೋಟೋಸ್ ಹಾಕಿದ್ದೀನಿ. ಆನಂತರ ಮೊನ್ನೆ ಶುಕ್ರವಾರದಿಂದ ಮೊನ್ನೆ ರಾಮನವಮಿ ತನಕನೂ ನಾನು ಪಾರಿಜಾತ ಕಟ್ಟಿಕೊಟ್ಟಿದ್ದು ಹಾಕ್ಕೊಂಡಿದ್ದಾನೆ ಕೃಷ್ಣ. ನೀವು ನೋಡ್ತಾ ಬನ್ನಿ, ತುಂಬ ಖುಷಿಯಾಗಿತ್ತು ಈ ವಾರ ಫುಲ್ಲು. ನನಗೆ ಕೆಲವೊಂದು ಸಲ ದಿನ ಹಾಕ್ಕೊಂಡ್ರೆ ಹಾಕ್ಕೊಳ್ತಾ ಇರೋದು, ಕೆಲವೊಂದು ಸಲ ಎಲ್ಲಿ ಹೋಗಿರುತ್ತೆ ಅಂತಲೇ ಗೊತ್ತಾಗಿರೋದಿಲ್ಲ. ಅದು ಖುಷಿಯಾಗುತ್ತೆ ಈ ಥರ ಆದರೆ ನಿಮಗೆ. ಆನಂತರ ಇವತ್ತು ದ್ವಾದಶಿಗೆ ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ. ಗಂಜಿ, ಇಡ್ಲಿ, ಪುಳಿಯೋಗರೆ ಇದೆಲ್ಲ ಮಾಡಿದ್ದೀನಿ. ಆನಂತರ ದೋಸೆಗೊಂದು ರೈಸ್ ಯಾವ ಥರ ರೆಡಿ ಮಾಡಬೇಕು ಅಂತ ನೋಡ್ಕೊಂಡು ಬರೋಣ. ನೋಡಿ, 2 ಕಪ್ಪು ಕುಚ್ಚಿಗೆ ಅಕ್ಕಿ, 3 ಕಪ್ ಬೆಳ್ತಿಗೆ ಅಕ್ಕಿ, 2 ಟೀ ಸ್ಪೂನ್ ಮೆಂತೆ, 1 ಕಪ್ಪು ಉದ್ದು, ಸ್ವಲ್ಪ ಒಂದು ಅರ್ಧದಿಂದ 3/4 ಕಪ್ಪು, ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಕೋಬೋದು. ಇದು ಸಜ್ಜೆ ಆ್ಯಕ್ಚುಲಿ. ರಾಗಿ 1 ಕಪ್ಪು, ಆನಂತರ ಹೆಸರು ಕಾಳು 1 ಕಪ್ಪು, ಕಡಲೆಕಾಳು, ಆನಂತರ ಸಾಬುದಾನ. ಎಲ್ಲನೂ ನಾನು ಲಿಸ್ಟ್ ಕೊಡ್ತಾ ಬಂದಿದ್ದೀನಿ. ಸ್ವಲ್ಪ ಆ ಕಡೆ ಈ ಕಡೆ ಸಾಮಾನಾದರೆ ತೊಂದರೆ ಇಲ್ಲ. ಬೆಳ್ತಿಗೆ ಅಕ್ಕಿ ಜಾಸ್ತಿ ಹಾಕಿದಷ್ಟು ನಿಮಗೆ ಕ್ರಿಸ್ಪಾಗಿ ಬರುತ್ತೆ, ಅದೊಂದು ನೆನಪಿರಲಿ. ನಿಮಗೆ ಕ್ರಿಸ್ಪ್ ಜಾಸ್ತಿ ಬೇಕು ಅಂದರೆ ಕುಚ್ಚಿಗೆನ ಕಡಿಮೆ ಮಾಡಿಕೊಂಡು ಬೆಳ್ತಿಗೆ ಅಕ್ಕಿ ಹಾಕ್ಕೊಳ್ಳಿ. ನಾನು ಇದನ್ನ ಲಿಸ್ಟಲ್ಲಿಯೂ ಕೊಟ್ಟಿದ್ದೀನಿ, ನೀವು ನೋಡ್ಕೋತಾ ಬನ್ನಿ. ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಏನೂ ಇಲ್ಲ. ಆನಂತರ ರವೆ ಇಡ್ಲಿ ಮಾಡಿದ್ದೆ ನೋಡ್ಬೋದು. ಅದಕ್ಕೆ 4 ಕಪ್ಪು ರವೆಗೆ 1 ಕಪ್ಪು ಉದ್ದಿನಬೇಳೆ, 1 ಟೀ ಸ್ಪೂನ್ ಮೆಂತೆ, ಆಮೇಲೆ 1 ಹಿಡಿಯಷ್ಟು ದಪ್ಪ ಅವಲಕ್ಕಿ ಹಾಕಿ ನಾನು ನೆನೆಸಿಟ್ಕೊಂಡು, ಉದ್ದಿನಬೇಳೆ ಮತ್ತು ನೆನೆಸಿಟ್ಕೊಂಡಿರೋದು. ರವೆನ ಸ್ಟೀಮಲ್ಲಿ ಬೇಯಿಸಿರುವಂಥದ್ದು. ನಿಮಗೆ ನಾನು ಲಾಸ್ಟ್ ದ್ವಾದಶಿ ವೀಡಿಯೋದಲ್ಲಿ ತೋರಿಸಿದ್ದೆ ಅದನ್ನ. ಚಿಕ್ಕ ರವೆ ಇದು, ಬನ್ಸಿ ರವೆಯಿಂದಲೂ ಮಾಡ್ಬೋದು. ನಾನು ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಹಾಕಿದ್ದೀನಿ ಅಂತ. ತುಂಬ ಚೆನ್ನಾಗಿ ಬರುತ್ತೆ. ಅಕ್ಕಿ ಆದರೆ ಇದೇ ಅಳತೆಗೆ 3 ಕಪ್ಪಷ್ಟು ಹಾಕ್ಕೊಳ್ಬೇಕಾಗತ್ತೆ, ಚೆನ್ನಾಗಿ ಬರುತ್ತೆ. ನಾವು ಮಿಕ್ಸಿಯಲ್ಲಿ ರುಬ್ಬೋದಾದರೆ ನೋಡಿ, ಅದನ್ನ ಸ್ಟೀಮಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ರವೆನ ಉದ್ದಿನಬೇಳೆ ಗ್ರೈಂಡರಿಗೆ ಹಾಕಿಟ್ಟಿದ್ದೀನಿ. ಹೇಗೆ ಮಿಕ್ಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಜಾಸ್ತಿ ಡೀಟೇಲಾಗಿ ಬೇಕಂದರೆ ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿ ದ್ವಾದಶಿದ್ದು ಕಂಪ್ಲೀಟ್ ಡೀಟೇಲಾಗಿ ಕೊಟ್ಟಿದ್ದೀನಿ. ರವೆ ಸ್ಟೀಮಲ್ಲಿ ಬೇಯಿಸಿ, ಅಂದರೆ ಬಟ್ಟೆಯಲ್ಲಿ ಕಟ್ಟಿ ಸ್ಟೀಮಲ್ಲಿ ಬೇಯಿಸಿ ಫುಲ್ಲು ತಣ್ಣಗಾಗಬೇಕು. ಅದು ತುಂಬಾ ಇಂಪಾರ್ಟೆಂಟ್. ಇದರ ಸಿಕ್ಕಾಪಟ್ಟೆ ಹುಳಿ ಬಂದುಬಿಡುತ್ತೆ. ಅದಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಫಸ್ಟು ನೀರಲ್ಲಿ ಕಲಿಸ್ಬೇಕು, ಅಥವಾ ಮಿಕ್ಸಿ ಗ್ರೈಂಡರ್ ತೊಳೆದ ನೀರಿದ್ರಿಂದ ಕಲಿಸ್ಬೋದು. ಬಟ್ ಡೈರೆಕ್ಟ್ ಉದ್ದಿನ ಬೇಳೆ ಕಡ್ದಿದ್ದಕ್ಕೆ ಹಾಕಬಾರ್ದು ನಾವು ಅದನ್ನ. ಅದು ಕರೆಕ್ಟಾಗಿ ನೀರು ಎಳ್ಕೊಳ್ಳೋದಿಲ್ಲ, ಚೆನ್ನಾಗಿ ಬರೋದಿಲ್ಲ. ಆವಾಗ ಉದುರಾಗಿ ಬರಬೇಕು ಅಂದರೆ ಫಸ್ಟ್ ಅದನ್ನು ನೀರಲ್ಲಿ ಕರಗಿಸಿಕೊಂಡು, ಅಂದರೆ ಕಲಸಿಕೊಂಡು, ಆನಂತರ ನಾವು ಆ ಉದ್ದಿನ ಬೇಳೆ ಕಡ್ದ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಎಷ್ಟು ಹಿಡಿಸುತ್ತೋ ಅಷ್ಟೇ, ಜಸ್ಟ್ ಮುಳುಗಿದ ನೀರಲ್ಲಿ ಒಂದ್ಸಲ ಎಲ್ಲನೂ ಅದು ಕರಗಿದ್ರೆ ಸಾಕು. ಆಮೇಲೆ ಸ್ವಲ್ಪ ನೀರು ಎಳ್ಕೊಂಡು ಅದು ಗಟ್ಟಿ ಆಗುತ್ತೆ, ಏನು ತೊಂದರೆ ಇಲ್ಲ. ಸ್ವಲ್ಪ ನೀರಿದ್ದರೆ ಮಾರನೇ ದಿವಸಕ್ಕೆ ಹುಳಿ ಬಂದಾಗಲೂ ತುಂಬಾ ಚೆನ್ನಾಗಾಗುತ್ತೆ. ತುಂಬ ಗಟ್ಟಿ ಇತ್ತು ಅಂತಂದರೆ ಇಡ್ಲಿ ಕೂಡ ತುಂಬಾ ಹಾರ್ಡಾಗಿ ಬರುತ್ತೆ. ಆದಂತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಧಾರಣ ಒಂದು 7ರಿಂದ 8 ಗಂಟೆ ತನಕ ಹುಳಿ ಬರಬೇಕಾಗತ್ತೆ. ನನ್ನ ಕೈಯಲ್ಲಿ ಸ್ವಲ್ಪ ಹುಳಿ ಬರೋದು ಕಡಿಮೆ ಆದ ಕಾರಣ ಒಂದು 7-8 ಗಂಟೆ ಇರ್ತೀನಿ ನಾನು. ಬೇಗ ಹುಳಿ ಬರುತ್ತೆ ಕೆಲವರ ಕೈಯಲ್ಲಿ ಅಂತಂದರೆ ನೀವು ಸ್ವಲ್ಪ ರಾತ್ರಿ ಅದನ್ನ ಕಡ್ದಿಟ್ಕೊಳ್ಳಿ. ಯಾಕಂದರೆ ಈ ಸೆಕೆಗೆ ಫುಲ್ ಹುದುಗ್ ಬಂದರೆ ಚೆನ್ನಾಗಾಗೋದಿಲ್ಲ, ಹುಳಿ ಆಗಿಬಿಡುತ್ತೆ ಇಡ್ಲಿ. ನಾನು ಉಪ್ಪು ಮುಂಚಿನ ಅವತ್ತೇ ಹಾಕ್ತೀನಿ, ಆದ ಕಾರಣ ಜಾಸ್ತಿ ಹುಳಿ ಬಂದಿರೋದಿಲ್ಲ ಅದು. ಕೆಲವರು ಮಾರನೇ ದಿವಸ ಹಾಕುವವರು ಇದ್ದಾರೆ, ನಮ್ಮ ಅಮ್ಮ ಎಲ್ಲ ಮಾರನೇ ದಿವಸನೇ ಹಾಕ್ತಾರೆ. ಅದು ನಿಮ್ಮ ಕೈ ನೋಡಿ, ಈ ಥರ ಕೈ ಹಾಕಿ ತಿರುಗಿಸ್ತೀವಲ್ವ, ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ಪು. ಇದರಲ್ಲಿ ಹುಳಿ ಯಾವ ಥರ ಬರುತ್ತೆ ಅಂತ ಗೊತ್ತಾಗುತ್ತೆ. ಇದು ಹಿಂದಿನ ಕಾಲದಿಂದಲೂ ನಡ್ಕೊಂಡು ಬಂದಿರುವಂಥದ್ದು. ನಿಮಗೆ ಅದನ್ನ ತಿಳ್ಕೊಳ್ಳಿ ಅಷ್ಟೇ. ಯಾರ ಹತ್ರ ಅದನ್ನು ಕೇಳಿ ನಿಮಗೆ 1-2 ಸಲ ಮಾಡಿದಾಗ ನಿಮಗೆ ಅದರ ಅನುಭವ ಆಗುತ್ತೆ. ಆನಂತರ ನೋಡಿ, ಇವತ್ತು ಕರ್ಬೇವಿನ ಸೊಪ್ಪಿದೊಂದು ಚಟ್ನಿ ಅಂದರೆ ತೊಕ್ಕು ಮಾಡೋಣ. ತುಂಬ ಕರ್ಬೇವಿನ ಸೊಪ್ಪು ಚೆಂದ ಬೆಳೆದಿತ್ತು. ಇನ್ನೇನು ಗೊತ್ತಾ, ಬೇಸಿಗೆ ಬಂದಾಗ ಫುಲ್ಲು ಧೂಳು ಕೂತ್ಕೊಂಡು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಚಿಗುರೇ ಕೊಯ್ಕೊಂಡು ಬಂದು ತೊಳ್ಕೊಂಡು ಬಂದು ಅದನ್ನ ಡ್ರೈ ಮಾಡಿಟ್ಟಿದ್ದೀನಿ, ನೋಡ್ಬೋದು. ಆನಂತರ ಮೊನ್ನೆ ರಾತ್ರಿ ತುಂಬಾ ಮಳೆ ಬಂದಿತ್ತು, ಗುಡುಗು ಸಿಡಿಲು ಸಮೇತ. ಆವಾಗಲೂ ಒಂದು ರೌಂಡ್ ಎಲ್ಲ ಕ್ಲೀನಾಗಿತ್ತು. ಆದ ಕಾರಣ ತೊಕ್ಕು ಮಾಡೋಣ ಅಂತ ಒಂದು ಕೂತೆ ನಾನು. ತುಂಬಾ ಚೆನ್ನಾಗಿ ಬರುತ್ತೆ ಇದು. ಬಟ್ ಸ್ವಲ್ಪ ಖಾರ ಹಾಕಿದ್ದು ಕಡಿಮೆ ಆಯಿತು.
ಇದರ ದಂಟನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ. ನೋಡಿ, ಸಾಧಾರಣ ಒಂದು ನಿಮಗೆ 2 ಹಿಡಿಯಷ್ಟು ಇದ್ದರೆ ಸಾಕು. ನಾನು ಮಾಡುವಂತಹ ಇದಕ್ಕೆ 1 ಲೋಟೆಯಷ್ಟು ನಿಮಗೆ ತೊಕ್ಕು ರೆಡಿ ಆಗುತ್ತೆ. ಇದರಿಂದ ತುಂಬಾ ಘಮ ಚೆನ್ನಾಗಿದೆ. ಸ್ವಲ್ಪ ಖಾರ ಕಡಿಮೆ ಆಗಿತ್ತು ಅಂತ ಅಷ್ಟೇ. ನೀವು ಬೇಕಂದ್ರೆ ಸ್ವಲ್ಪ ಖಾರ ಪುಡಿ ಜಾಸ್ತಿ ಹಾಕ್ಕೊಳ್ಬೋದು ಇಲ್ಲಿ. ನೋಡಿ, ಇದೆಲ್ಲ ನೀಟಾಗಿ ಹುಳ ಉಂಟಾ ಇಲ್ವಾ ನೋಡಿಕೊಂಡು ಅದನ್ನು ಕ್ಲೀನ್ ಮಾಡಿ ತೆಗೆದಿಟ್ಕೊಳ್ಳಿ. ಈ ಟೈಮಿಗೆ ಚಿಗುರು ಬರುತ್ತೆ. ಈಗ ವಸಂತ ಋತು ತಾನೇ, ಚಿಗುರು ಬರುತ್ತೆ ನೋಡಿ. ಅದಕ್ಕೆ ಒಂದು ಲಿಂಬೆ ಹಣ್ಣಷ್ಟು, ಒಂದು ಮೀಡಿಯಮ್ ಸೈಜದ ಲಿಂಬೆ ಹಣ್ಣಷ್ಟಾಗೋ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ನೋಡ್ಬೋದು. ಸ್ವಲ್ಪ ಹೆಚ್ಚು ಕಡಿಮೆ ಉಪ್ಪು ಹುಳಿ ಬೇಕಾದಷ್ಟು ನೀವು ಮಾಡ್ಕೋಬೋದು. ಇದನ್ನು ನೀರಲ್ಲಿ ಹಾಕಿ ನೆನೆ ಹಾಕಬೇಕು ಫಸ್ಟು. ಆನಂತರ ಬಾಣಲಿಯಲ್ಲಿ ನಾವು ಮಸಾಲೆ ಹುರ್ಕೋಬೇಕು. ಅದಕ್ಕೆ 1 ಚಮಚೆಯಷ್ಟು ಸಾಸಿವೆ, ಅರ್ಧ ಚಮಚೆಯಷ್ಟು ಮೆಂತೆ, ಗೊತ್ತಾಯ್ತಲ್ಲ. 1 ಚಮಚೆಯಷ್ಟು ಸಾಸಿವೆ, ಅರ್ಧ ಚಮಚೆಯಷ್ಟು ಮೆಂತೆ. ಇದನ್ನ ಡ್ರೈ ರೋಸ್ಟ್ ಮಾಡಿಟ್ಕೊಳ್ಳಿ. ರೋಸ್ಟ್ ಮಾಡಿದ ನಂತರ ಪುಡಿ ಮಾಡಿಟ್ಕೋಬೇಕು ತಣ್ಣಗಾದ ನಂತರ. ತುಂಬಾ ಟೇಸ್ಟಿಯಾಗುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕಲಸಿ ತಿನ್ನೋಕ್ಕೂ ತುಂಬಾ ಚೆನ್ನಾಗಾಗುತ್ತೆ. ಅದು ಹುರಿತಾ ಇಷ್ಟೊತ್ತಿಗೆ ಇದು ನಾವು ಮಸಾಲೆ ಈ ಕರಿಬೇವಿನ ಸೊಪ್ಪನ್ನ ರುಬ್ಬಿ ಇಟ್ಕೊಳ್ಳೋಣ. ಅದಕ್ಕೆ ಬಾಕಿ ಮಸಾಲೆ ಎಲ್ಲ ಹಾಕಿ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಳ್ಳಿ. ಮಿಕ್ಸಿಗೆ ಹಾಕ್ಕೊಂಡು ಹುಣಸೆ ಹಣ್ಣು, ಸ್ವಲ್ಪ ಇಂಗು, ಕೆಂಪು ಮೆಣಸು, ಆಮೇಲೆ ಸ್ವಲ್ಪ ಉಪ್ಪು ಇದನ್ನ ಹಾಕಿ ನಾವು ಅದನ್ನ ಮಿಕ್ಸಿ ಮಾಡ್ಕೊಳ್ಬೇಕು. ನೋಡಿ, ಇದು ಉಪ್ಪು, ಇಂಗು ಒಂದು ಅರ್ಧ ಚಮಚ ಬೇಕು. ಒಗ್ಗರಣೆಗೂ ಹಾಕಬೇಕಾಗತ್ತೆ. ಇಂಗು ಎಲ್ಲ ತುಂಬ ಚೆಂದ ಫ್ಲೇವರ್ ಕೊಡುತ್ತೆ ಇದಕ್ಕೆ. ಆಮೇಲೆ ನೋಡಿ, ಅಷ್ಟೊತ್ತಿಗೆ ಇದು ಆಗ್ತಾ ಬಂತು. ಹುರಿಬೇಕು ಇದು ನೀಟಾಗಿ, ಚಟಪಟ ಅಂತ ಹುರಿಯುತ್ತೆ ಅದು. ಆನಂತರ ಮೆಣಸು ನಾನು 6ರಿಂದ 7 ಮೆಣಸು ಹಾಕ್ಕೊಂಡಿದ್ದೀನಿ. ಅದು ಬ್ಯಾಡಿಗೆ ಆದ ಕಾರಣ ಜಾಸ್ತಿ ಖಾರನೇ ಬಂದಿರಲಿಲ್ಲ. ಟಿ ವಿಯಲ್ಲಿ ನೋಡಿ, ನಾನು ಈಗ ಮಧ್ಯಾಹ್ನ ವಿಡಿಯೋ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ವಸಂತೋತ್ಸವ ಬರ್ತಾ ಉಂಟು ಮಲಯಪ್ಪ ಸ್ವಾಮಿದು. ತುಂಬಾ ಚೆನ್ನಾಗಿರುತ್ತೆ ಅದು. ನಿಮಗೆ ಸಾಧ್ಯ ಆದರೆ TTDನ ನೋಡ್ಕೋತಾ ಬನ್ನಿ. ಮಂತ್ರ ಎಲ್ಲ ಕೇಳ್ತಾ ಇರ್ಬೋದು, ಸೂಕ್ತಗಳೆಲ್ಲ. ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿಟ್ಕೊಳ್ಳಿ. ಅಡುಗೆ ಕಡೆಗೆ ಬರೋಣ. ಅಷ್ಟೊತ್ತಿಗೆ ಇದು ಫ್ರೈ ಆಗಿದೆ, ನೀವು ನೋಡ್ಬೋದು. ಚಟಪಟ ಅಂತಿದೆ ಅಲ್ಲಿ ನೋಡಿ. ಯಾರಿಗೆಲ್ಲ ಕರಿಬೇವಿನ ಸೊಪ್ಪು ಇಷ್ಟ ಆಗುತ್ತೆ ಈ ಚಟ್ನಿನ ಮಾಡ್ಕೊಂಡು ನೋಡಿ, ತೊಕ್ಕುನ. ಇದನ್ನು ನಾವು ಇದರಲ್ಲಿ ಚಿತ್ರಾನ್ನ ಥರ ಕೂಡ ಮಾಡ್ಬೋದು. ನಾನು ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ. ತುಂಬಾ ಚೆನ್ನಾಗಿ ಬಂದಿತ್ತು ಆಯಿತಾ. ತುಂಬ ಸಮಯ ಆಗಿತ್ತು. ನಾನು ಮೆಂತ್ಯ ಸೊಪ್ಪಲ್ಲಿ ಈ ಥರ ಮಾಡಿದ್ದೆ, ಇತ್ತೀಚೆಗೆ ಮಾಡೇ ಇರಲಿಲ್ಲ ನಾನು. ನೋಡಿ, ಈಗ ನಾನು ಬಾಣಲಿಗೆ ಅದು ಸಾಸಿವೆ ಮತ್ತು ಮೆಂತ್ಯ ಫ್ರೈ ಆದ ನಂತರ ಬಾಣಲಿಗೆ ನಾನು ಸಾಸಿವೆ ಎಣ್ಣೆ ಬಳಸ್ತಾ ಇದ್ದೀನಿ. ನಾನು ಹೆಚ್ಚಾಗಿ ಮನೆಯಲ್ಲೀಗ ಸಾಸಿವೆ ಎಣ್ಣೆ ಬಳಸ್ತೀನಿ. ಯಾಕೆಂದರೆ ಎಲ್ಲೂ ಹೋದರೂ ನಮಗೆ ಫುಡ್ ಪಾಯ್ಸನ್ ಥರ ಆಗ್ತಿತ್ತು ಮುಂಚೆಲ್ಲ. ನಾರ್ತ್ ಇಂಡಿಯಾಕ್ಕೆ ಹೋದರೆ ಅದನ್ನ ಅವಾಯ್ಡ್ ಮಾಡಲಿಕ್ಕೋಸ್ಕರ ನಾನು ಸಾಸಿವೆ ಎಣ್ಣೆ ಬಳಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸಾಸಿವೆ ಚಟಪಟ ಅಂದ ತಕ್ಷಣ ಸ್ವಲ್ಪ ಒಂದು ಅರ್ಧ ಚಮಚೆಯಷ್ಟು ಇಂಗು ಹಾಕ್ಕೊಳ್ಳಿ. ನಿಮಗೆ ಈ ಟೈಮಲ್ಲಿ ಬೇಕಾದ್ರೆ ಸ್ವಲ್ಪ ಖಾರದ ಪುಡಿ ಅಥವಾ ಮೆಣಸಿನ ಪುಡಿ ಹಾಕ್ಕೊಳ್ಬೋದು. ಖಾರ ನನಗೆ ಅದು ಸಾಕಾಗುತ್ತೆ ಅಂತ ಅನ್ನಿಸ್ತು, ಹಾಕಲಿಲ್ಲ. ಬಟ್ ಸ್ವಲ್ಪ ಖಾರ ಕಡಿಮೆ ಆಗಿತ್ತು. ನೋಡಿ, ಇಂಗು ಹಾಕಿ ಕೂಡಲೇ ಆನಂತರ ನಾವು ಮಿಕ್ಸಿ ಮಾಡ್ಕೊಂಡಿದ್ದೀವಲ್ಲ, ಆ ಮಿಕ್ಸರನ್ನು ಫುಲ್ ಹಾಕಿ ಅದಕ್ಕೆ ಅದು ಎಷ್ಟು ಫ್ರೈ ಆಗಬೇಕು ಅಂದರೆ, ಫಸ್ಟು ಸ್ವಲ್ಪ ನೀರಾಗುತ್ತೆ. ಆ ನೀರೆಲ್ಲ ಆವಿಯಾಗಿ ಎಣ್ಣೆ ಹೊರಗೆ ಬಿಟ್ಕೊಳ್ಳಿಕ್ಕೆ ತನಕ ಸ್ಟಾರ್ಟ್ ಆಗುತ್ತೆ. ನಿಮಗೆ ತೋರಿಸ್ತೀನಿ ನಾನು. ಅಷ್ಟು ತನಕ ನಾವು ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನೋಡಿ, ನೀರು ಇದೆಯಲ್ಲ, ಒಂದು ಉಂಡೆ ತನಕ ಥರ ಬರುತ್ತೆ ಅದು. ನೋಡಿ, ಇಷ್ಟು ಎಣ್ಣೆ ಬಿಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಯಿತು ಅಂದಾಗ ನಾವು ಹುರಿದಿಟ್ಟ ಮಸಾಲೆ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ಹಾಕ್ಕೊಳ್ಬೇಕು ಅದಕ್ಕೆ. ಹೆಲ್ತ್ ವೈಸು ಒಳ್ಳೆಯದಿದು, ಮಾಡಿ ನೋಡಿ. ಇಂಥದ್ದೆಲ್ಲ ನಾವು ಮಾಡ್ಕೊಂಡು ತಿಂದರೆ ಮಕ್ಕಳು ಹೊರಗೆ ಹೋಗೋದನ್ನು ನಾವು ಅವಾಯ್ಡ್ ಮಾಡ್ಬೋದು. ನೋಡಿ, ಇದು ನೋಡಿ ಎಣ್ಣೆ ಬಿಟ್ಕೊಳ್ಳೋದು ನೀವು ನೋಡ್ಬೋದು ಇಲ್ಲಿ. ಅಷ್ಟು ತನಕ ಮಾಡಿ ಒಂದು ಬಾಟ್ಲಿಗೆ ಹಾಕಿ ಎತ್ತಿಟ್ಬಿಡ್ಬೋದು. ಈ ಥರನೇ ಹೊರಗೆ ಇಟ್ಟರೆ 2 ವಾರ ಹೊರಗೆ ಇಡ್ಬೋದು.
ಆನಂತರ ಪುನಃ ಒಂದು ಸಲ ಬಾಣಲಿಗೆ ಹಾಕಿ ಬಿಸಿ ಮಾಡಬೇಕಾಗತ್ತೆ. ಇದೆಲ್ಲ ಜಾಸ್ತಿ ಮಾಡಲ್ಲ, ಸ್ವಲ್ಪನೇ ಮಾಡೋ ಕಾರಣ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋವಂಥದ್ದು ಏನೂ ಇಲ್ಲ. ಮೊಸರನ್ನಕ್ಕಂತೂ ಭಾಳ ಟೇಸ್ಟಿಯಾಗಿ ಬಂದಿದೆ. ನಾನು ಮೊಸರನ್ನ ಇವತ್ತು ಮಾಡಿದ್ದೆ ಆ್ಯಕ್ಚುಲಿ ಬೆಳಗ್ಗೆ. ನೋಡಿ ಇದು ಹಾಗೇ ಬಿಡ್ತು. ಈಗ ನೋಡಿ ಚಟ್ನಿಗೆ ರೆಡಿ ಮಾಡಿ ಇಟ್ಕೊಂಡು ತುಂಬ ಸಲ ತೋರಿಸಿದ್ದೀನಿ ನಾನು. ನೆಲ್ಲಿಕಾಯಿ, ಉಪ್ಪು, ಇಂಗು, ಸ್ವಲ್ಪ ನಾನು ಇದು ಹಾಕ್ಕೊಂಡಿದ್ದೀನಿ, ಹುಣಸೆ ಹಣ್ಣು, ಆಮೇಲೆ ಒಂದೆಲಗ ನೋಡಿ. ಆನಂತರ ಬಾಳೆದು ಹೂವು ಇದೆಯಲ್ಲ ಅದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಮನೆಯದೇ ಇದು. ತಂಬುಳಿ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಮುಳುಗುವಷ್ಟು ನೀರು ಹಾಕಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಜೀರಿಗೆ ಹಾಕಿ ಅದನ್ನ ಬೇಯಕ್ಕಿಡಬೇಕು. ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಹುದುಗ್ ಬಂದಿದೆ ಅಂತ ನೋಡ್ಬೋದು. ಒಂದು ಸೈಡಿಂದ ತೆಗೆದು ಹಾಕ್ಕೊಳ್ತಾ ಬರಬೇಕು ಲೋಟೆಗೆ, ಫುಲ್ಲು ಕಲಿಸ್ಬಾರ್ದು. ಅದು ನೊರೆ ಬಂದಿರೋದು ಫುಲ್ ಆರಿ ಹೋದರೆ ಇಡ್ಲಿ ಗಟ್ಟಿಯಾಗಿ ಬರುತ್ತೆ. ನೋಡಿ ಪಕ್ಕದಲ್ಲಿ ಒಲೆನೂ ಉರಿಯೋಕ್ಕೆ ಇಟ್ಟಿದ್ದೀನಿ, ಇನ್ನು ನೈವೇದ್ಯಕ್ಕೆಲ್ಲ ಇಡಬೇಕು, ದೇವ್ರ ಪಾತ್ರೆ ತೊಳಿಬೇಕು, ತುಂಬ ಕೆಲಸ ಇದೆ ನೋಡ್ಬೋದು ನೀವು ಇಲ್ಲಿ. ಅದೆಲ್ಲ ಕೆಲಸ ಮುಗಿಸ್ಕೊಂಡು ನೋಡಿ ಮುಳ್ಳು ಸೌತೆನ ಕೊಚ್ಚಿಟ್ಕೊಂಡಿದ್ದೀನಿ. ಈ ಹೆಸರು ಬೇಳೆನ 3-4 ಸಲ ತೊಳಿಬೇಕಂತೆ, ತುಂಬ ಕೆಮಿಕಲ್ ಹಾಕಿರ್ತಾರಂತೆ. ಇದು ಕೋಸಂಬರಿಗೆ ಆ್ಯಕ್ಚುಲಿ. ನೋಡಿ ಹೆಸರು ಬೇಳೆನ ಆ ಮುಳ್ಳು ಸೌತೆ ಕೊಚ್ಚಿಟ್ಟಿರ್ತೀವಲ್ವ ಅದಕ್ಕೆ ಹಾಕ್ಕೊಂಡು ಉಪ್ಪು ಹಾಕಿ ಒಂದು ಸ್ವಲ್ಪ ಮಗಚಿಟ್ಬಿಡಿ. ಪೂಜೆ ಟೈಮಿಗೆ, ದಟ್ ಮೀನ್ಸ್ ದ್ವಾದಶಿ ಪಾರಣೆ ಟೈಮಿಗೆ ಕರೆಕ್ಟಾಗಿ ಅದು ನೆಂದಿರುತ್ತೆ ಹೆಸರು ಬೇಳೆ. ಒಂದು ಚಿಟಿಕೆ ಉಪ್ಪು ಹಾಕಿ ನೋಡಿ ಮಗಚಿಡ್ತಾ ಇದ್ದೀನಿ. ಆನಂತರ ಇದಕ್ಕೆ ನಿಂಬೆಹಣ್ಣಿನ ರಸ, ತೆಂಗಿನಕಾಯಿ ತುರಿ, ಒಗ್ಗರಣೆ ಇಷ್ಟು ಹಾಕಿದರೆ ಆಗಿಬಿಡ್ತು. ಕೊತ್ತಂಬರಿ ಸೊಪ್ಪು, ಆನಂತರ ತೆಂಗಿನಕಾಯಿ ಹಾಲು ತಗೊಳ್ಳೋಣ. ಒಂದು ನಾನು ರಸಾಯನಕ್ಕೆ, ಮತ್ತೊಂದು ಗಂಜಿಗೆ ಅಂತ ಮಾಡಿರೋದು. ಒಂದು ತೆಂಗಿನಕಾಯಿ ಫುಲ್ಲು ಹಾಕ್ಕೊಂಡಿದ್ದೀನಿ ನೋಡ್ಬೋದು. ಒಂದು ಸಲ ಹಾಲು ತೆಗೆದು ಅದರ ಗಸಿನ ಏನು ಗೊತ್ತಾ, ಈ ತಂಬುಳಿಗೆ ಆಮೇಲೆ ಒಂದೆಲಗ ಚಟ್ನಿ ಮಾಡ್ತೀವಲ್ವ ಅದಕ್ಕೂ ಹಾಕಿದ್ದೆ. ತುಂಬಾ ಟೇಸ್ಟಿ ಆಗುತ್ತೆ. ಏನು ಗೊತ್ತಾ, ನಿಮಗೆ ಒಂಥರ ನಾವು ಕಡಲೆಪಪ್ಪು ಅಂದರೆ ಹುರಿಗಡಲೆ ಹಾಕಿದ ಟೇಸ್ಟ್ ಬರುತ್ತೆ ನಿಮಗೆ. ಅದು ತುಂಬಾ ಚೆನ್ನಾಗಾಗುತ್ತೆ. ನಾನು ತುಂಬ ಸಲ ನಿಮಗೆ ತೋರಿಸಿದ್ದೀನಿ, ಯಾಕಂದರೆ ತುಂಬ ಫೈಬರ್ ಇರುತ್ತೆ ನೋಡಿ ಅದರಲ್ಲಿ. ಹಾಲು ನೋಡಿ ಗಂಜಿನೂ ಬೆಂದಾಗಿದೆ ಇಲ್ಲಿ, ಅದಕ್ಕೆ ತೆಂಗಿನಕಾಯಿ ಹಾಲು ಹಾಕಬೇಕಿನ್ನು. ಅಷ್ಟೊತ್ತಿಗೆ ನೋಡಿ ಇದಕ್ಕೆ ಸ್ವಲ್ಪ ಮಾಮೂಲು ತೆಂಗಿನಕಾಯಿ ಹಾಕಿ, ಆನಂತರ ಚರಟ ಇರುತ್ತಲ್ವ ಹಾಲು ತೆಗೆದು ಅದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ತಂಬುಳಿ ಅಂತೂ ಫುಲ್ಲು ಖಾಲಿಯಾಗಿಬಿಡುತ್ತೆ. ಈ ಥರ ಮಾಡಿ ನೋಡಿ ನೀವು. ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಹಾಕ್ಕೊಳ್ಳಿ, ಗ್ರೈಂಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಅದಕ್ಕೆ ಮಜ್ಜಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ. ಆಮೇಲೆ ತುಪ್ಪದಲ್ಲಿ ಜೀರಿಗೆ ಒಗ್ಗರಣೆ ಕೊಟ್ಟರೆ ಆಗಿಬಿಡ್ತಿದ್ದು. ಇದಕ್ಕೆ ಮೆಣಸು ಖಾರ ಎಲ್ಲ ಏನು ಬೇಡ, ದ್ವಾದಶಿಗೆ ಸ್ವಲ್ಪ ಖಾರ ನಾವು ಅವಾಯ್ಡ್ ಮಾಡಬೇಕು. ನೋಡಿ ಇದು ಚಟ್ನಿದು ನಾನು ತೋರಿಸಿದ್ನಲ್ಲ ಅದೇ, ಒಂದೆಲಗ ಮತ್ತು ನೆಲ್ಲಿಕಾಯಿ ಚಟ್ನಿ. ನೋಡಿ ಚಟ್ನಿ ರೆಡಿ ಆಯಿತು. ಇದಕ್ಕೆ ಒಟ್ಟಿಗೆ ಒಗ್ಗರಣೆ ಕೊಡ್ತೀನಿ ಕೊನೆಗೆ. ಆನಂತರ ನೋಡಿ ಮಾವಿನ ಹಣ್ಣು ತಗೊಂಬಂದಿದ್ದು ನಮ್ಮ ಯಜಮಾನ್ರು ನಿನ್ನೆ. ಹೊರಗೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ, ಒಳಗೆ ಫುಲ್ಲು ಹುಳ ಆಯಿತಾ. ನನಗೆ ಫುಲ್ಲು ಶಾಕ್. ಕೊನೆಗೆ ನನಗೆ ಈ ಸಿದ್ದೊಟ್ಟು ಅಂತೀವಲ್ಲ ಕರ್ಬೂಜ ಇದ್ದ ಕಾರಣ ನನ್ನ ಬಚಾವ್ ಅದ್ರದ್ದು ರಸಾಯನ ಮಾಡಿದೆ. ಇದೀಗ ನೋಡಿ ಫಸ್ಟ್ ಅಷ್ಟು ಗೊತ್ತಾಗಿಲ್ಲ, ಆದರೂ ಅದರೊಳಗೂ ಇತ್ತು. ಫುಲ್ಲು ಹುಳ ಆಯಿತಾ. ನನಗೆ ಶಾಕಲ್ಲಿ ಎಲ್ಲಿಂದ ಹೇಗೆ ಮಂಗ ಮಾಡಿ ಕೊಡ್ತಾರೆ ಈ ವ್ಯಾಪಾರಿಗಳು ಅಂತಂದರೆ. ಫುಲ್ಲು ಹುಳ ಅಂದರೆ ಹುಳ ಫುಲ್ ಇದರಲ್ಲಿ. ನೋಡಲಿಕ್ಕೆ ಹೊರಗೆ ಚೂರು ಗೊತ್ತಾಗ್ತಿರ್ಲಿಲ್ಲ. ನೋಡಿ ಎಷ್ಟು ಹುಳ ಓಡಾಡ್ತಾ ಇತ್ತಂದರೆ ನನಗೆ ನೋಡಿನೇ ಹೇಸಿಗೆ ಬಂದುಬಿಡ್ತದನ್ನ. ನನ್ನ ಟೈಮೆಲ್ಲ ಅರ್ಧ ಚೌಪಟ್ ಆಗೋಯ್ತು. ಆನಂತರ ನಾನು ಅದರಲ್ಲಿ ಸಾಸಿವೆ ಮತ್ತು ತಂಬುಳಿ ಮಾಡೋಣ ಅಂತ ಇದ್ದೆ, ಅದೆಲ್ಲನೂ ಕ್ಯಾನ್ಸಲ್ ಮಾಡಿ ಕೊನೆಗೆ ಪುಳಿಯೋಗರೆ ಮಾಡಬೇಕಾಯ್ತು. ನಾನು ಬಾಕಿದಕ್ಕೆ ರೆಡಿ ಮಾಡಿ ಇಟ್ಕೊಂಡಿಲ್ಲ, ಪೂಜೆಗೆ ಲೇಟ್ ಆಗುತ್ತೆ, ಮತ್ತು ಇನ್ನೇನು ಮಾಡೋಣ ಹೇಳಿ. ನೋಡಿ ಫುಲ್ಲು ಹುಳ. ಆನಂತರ ಕರ್ಬೂಜದ್ದು ಬೀಜ ತೆಗೆದು ಅದ್ರದ್ದು ರಸಾಯನ ಮಾಡಿದೆ ಆ್ಯಕ್ಚುಲಿ. ಅದಕ್ಕೆ ಹಾಲು ತೆಗಿಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ಏನು ಮಾಡೋದು ಹೇಳಿ, ಕೆಲವೊಂದು ಸಲ ನಾವು ಹೇಳ್ದಂಗೆ ಒಂದು ನಡೆಯೋದಿಲ್ಲ. ನಿಮಗೂ ಈ ಥರ ಎಕ್ಸ್ಪೀರಿಯನ್ಸ್ ನೋಡಿ. ಬೆಕ್ಕು ಕೂತ್ಕೊಂಡು ನನ್ನ ಹತ್ರ ಗಲಾಟೆ ಹೊಡಿತಾ ಇದ್ದೀನಿ, ಊಟ ಬೇಕಂತ. ಇದಕ್ಕೆ ಕೆಲವೊಂದು ಸಲ ಏನಾಗುತ್ತೆ ಅಂತಲೂ ಗೊತ್ತಾಗ, ಎಣಿಸಿದ್ದು ಒಂದು ಆಗೋದು ಇನ್ನೊಂದು ಆಗಿರುತ್ತೆ ನೋಡಿ. ಇದು ತೆಗೆದು ಎಲ್ಲ ತಿರುಳು ತೆಗೆದು ಅದಕ್ಕೆ ತೆಂಗಿನಕಾಯಿ ಹಾಲು, ಒಂದು ಕದು ಉಪ್ಪು, ಬೆಲ್ಲ ಹಾಕಿ ರಸಾಯನ ಮಾಡಿದೆ ನಾನು. ಯಾವುದೇ ಸ್ವೀಟ್ ಮಾಡಬೇಕಿದ್ರೆ ಒಂದು ಚಿಟಿಕೆ ಉಪ್ಪು ಹಾಕೋದು ತುಂಬ ಇಂಪಾರ್ಟೆಂಟ್. ಒಂದು ಏನು ಗೊತ್ತಾ, ಸ್ವಲ್ಪ ಬೆಲ್ಲ ಕಡಿಮೆ ಹೋಗುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ ಆವಾಗ. ನೋಡಿ ಎಲ್ಲ ಹಾಕಿ ರಸಾಯನ ರೆಡಿ ಆಗಿಬಿಡ್ತು.
ಆಮೇಲೆ ಬೆಣ್ಣೆ ತೆಗೆಯೋದು ಅದು ಇದೆಲ್ಲ ನಾನು ಮಾಮೂಲು ದಿನ ತೋರಿಸ್ತೀನಿ, ಈ ಸಲ ತೋರಿಸಿರಲಿಲ್ಲ ನಾನು ನಿಮಗೆ. ಆನಂತರ ಮೊಸರನ್ನದೊಂದು ತೋರಿಸ್ತಾ ಇದ್ದೀನಿ, ಆಮೇಲೆ ಪುಳಿಯೋಗರೆ ಮಾಡಿದ್ದು ತೋರಿಸ್ತಾ ಇದ್ದೀನಿ. ಮೊಸರನ್ನಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೋಡಿದ್ದು ಯಾವುದು ಗೊತ್ತಾ, ಪಾನಕ ಇದು. ನೀರಿಗೆ ಬೆಲ್ಲ, ಒಂದು ಚಿಟಿಕೆ ಉಪ್ಪು ಹಾಕಿ ಒಂದು ಅರ್ಧ ಚಮಚೆಯಷ್ಟು ಪೆಪ್ಪರ್ ಪುಡಿ ಹಾಕಬೇಕು. ಆನಂತರ ಲಿಂಬೆಹಣ್ಣು ಹಿಂಡಬೇಕು. ಈ ಸೀಸನ್ಗೆ ಸ್ವಲ್ಪ ಗಂಟ್ಲು ಕೆರೆತ ಎಲ್ಲ ಬರುತ್ತೆ ನೋಡಿ, ಇದು ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಪಾನಕ ರೆಡಿಯಾಗಿಬಿಡ್ತು. ಈ ಏಕಾದಶಿಗೆ ಉಪವಾಸ ಕೂತ್ಕೊಳ್ಳೋರಿಗೆ ನೀರು ಕೂಡ ಕುಡಿಯೋದೇ ಇರಬೇಕಿದ್ರೆ ಇಂಥ ಜ್ಯೂಸ್ ಒಂದು ಅವಶ್ಯಕತೆ ಇರುತ್ತೆ ನೋಡಿ. ಆನಂತರ ಬಾಣಲೆಗೆ ನಾನು ಪುಳಿಯೋಗರೆ ಮಾಡಿದೆ ಅಂತ ಹೇಳಿದ್ನಲ್ಲ, ಸ್ವಲ್ಪ ವೈಟ್ ಎಳ್ಳು ಹಾಕಿ ನೀಟಾಗಿ ಹುರ್ಕೊಂಡೆ. ನೋಡ್ಬೋದು, ಒಂದು 2 ನಿಮಿಷದಲ್ಲಿ ಹುರ್ಕೊಂಡು ಬಿಡುತ್ತೆ. ಜಾಸ್ತಿ ಕಪ್ಪಾಗಲಿಕ್ಕೆ ಬಿಡಬೇಡಿ, ಕಹಿ ಬರುತ್ತೆ. ನೋಡಿ ಹುಣಸೆ ಹಣ್ಣು ನೋಡಿ, ಒಂದು ಅಂದಾಜಲ್ಲಿ 1-1.5 ಲೋಟೆಯಷ್ಟು ನನಗೆ ಗೊಜ್ಜು ಆಗಿತ್ತು. ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ನಾನು ನೋಡಿ. ಅದು ಹುರಿದ ನಂತರ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ, ಈಗ ಗೊಜ್ಜು ಕುದಿಸ್ಬೇಕಲ್ವ, ಅದನ್ನ ನೋಡೋಣ. ಉದ್ದಿನಬೇಳೆ, ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ನೆಲಗಡಲೆ ಇಷ್ಟು ಹಾಕಿ ಒಗ್ಗರಣೆ ಮಾಡಬೇಕು. ಈ ಒಗ್ಗರಣೆ ಮಾಡಿದಾಗ ಚಟ್ನಿಗೆ, ಕೋಸಂಬರಿಗೆ, ಆನಂತರ ಮೊಸರನ್ನಕ್ಕೆ ಎಲ್ಲದಕ್ಕೂ ಒಗ್ಗರಣೆ ಮಾಡಿಟ್ಕೊಂಡಿದ್ದೆ ನಾನು. ಸ್ವಲ್ಪ ಇಂಗು ಹಾಕಬೇಕು ಇದಕ್ಕೆ. ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂತವರು ಸ್ವಲ್ಪ ನಾವು ಇಂಗಿ ಎದುರಾಗಿ ಇರಲೇಬೇಕು ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಈ ಏಕಾದಶಿ ದ್ವಾದಶಿ ಮಾಡುವಾಗ ಗ್ಯಾಸ್ಟ್ರಿಕ್ ಆಗುವಂಥ ಸಂಭವ ಜಾಸ್ತಿ ಇರುತ್ತೆ ನೋಡಿ. ಎಲ್ಲದಕ್ಕೂ ಒಗ್ಗರಣೆ ತೆಗೆದಿಡ್ಕೊಂಡು ಆನಂತರ ಅದಕ್ಕೆ ನೆಲಗಡಲೆ ಹಾಕ್ಕೊಂಡು ಅದಕ್ಕೆ ಡೈರೆಕ್ಟು ಹುಣಸೆ ರಸನ ಹಾಕ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಇದಕ್ಕೆ ಏನು ಗೊತ್ತಾ, ಒಂದು ಸಾಧಾರಣ ಚಿಕ್ಕ ಕಿತ್ತಳೆ ಅಷ್ಟು ಇರ್ಬೋದು ಅದು ನಿಮಗೆ. ಅದಕ್ಕೆ 2 ಪಾಲು ನಾವು ಬೆಲ್ಲ ಹಾಕಬೇಕು, ಅದು ತುಂಬ ಇಂಪಾರ್ಟೆಂಟು. ಬೆಲ್ಲ, ಆನಂತರ ಗೊಜ್ಜಿಗೆ ತಕ್ಕ ಉಪ್ಪು ಹಾಕ್ಕೊಳ್ಳಿ. ಅನ್ನಕ್ಕೆ ಮಿಕ್ಸ್ ಮಾಡುವಾಗ ಅನ್ನಕ್ಕೆ ಸಪ್ರೇಟ್ ಉಪ್ಪು ಹಾಕ್ಕೊಂಡ್ರೆ ನಿಮಗೆ ಉಪ್ಪು ಎದುರು ಅಂತ ಅನಿಸೋದಿಲ್ಲ. ಗೊಜ್ಜಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಎಷ್ಟು ಗೊಜ್ಜಾಗ್ಬೋದು ಅದಕ್ಕೆ ತಕ್ಕಂತೆ ಉಪ್ಪು ಹಾಕ್ಕೊಂಡು ಅನ್ನಕ್ಕೆ ಮಿಕ್ಸ್ ಮಾಡಿದಾಗ ಅನ್ನಕ್ಕೆ ತಕ್ಕಂತೆ ಇದು ಮಾಡ್ಬೋದು, ನಾವು ಉಪ್ಪು ಹಾಕ್ಕೊಳ್ಬೋದು ನೋಡಿ. ಅದಕ್ಕೆ ಆ ಎಳ್ಳಿಗೆ ಕರಿಬೇವು ಸೊಪ್ಪು, ಆನಂತರ ಒಂದು 5 ಚಮಚೆಯಷ್ಟು ಎಳ್ಳಿರ್ಬೋದು, 5 ಚಮಚೆಯಷ್ಟು ಸಾರಿನ ಪುಡಿ ಹಾಕಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಳ್ಬೇಕು. ಅದು ಈ ಗೊಜ್ಜು ಕುದ್ದ ನಂತರ ಅದಕ್ಕೆ ಹಾಕಲಿಕ್ಕೆ. ಕೆಲವರು ಎಳ್ಳು ಹಾಕದೆ ಕೂಡ ಮಾರ್ತಾರೆ. ನನಗೆ ಯಾಕೋ ಎಳ್ಳು ಹೊಟ್ಟೆಗೆ ಹೋದರೆ ಒಳ್ಳೆಯದು, ಅದರಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಎಲ್ಲ ಇರುತ್ತೆ ಅದರಲ್ಲಿ. ಆದ ಕಾರಣ ಎಳ್ಳು ಮತ್ತು ನೆಲಗಡಲೆ ನಮಗೆ ಎಲ್ರಿಗೂ ಒಳ್ಳೆಯದು. ಈ ಗಂಟು ನೋವು ಬರುತ್ತೆ, ಕ್ಯಾಲ್ಶಿಯಂ ಕಡಿಮೆ ಇರುತ್ತೆ ಅನ್ನೋರಿಗೆಲ್ಲ. ಅದಕ್ಕೋಸ್ಕರ ನಾನು ಎಳ್ಳು ಹಾಕದೆ ಪುಳಿಯೋಗರೆ ಮಾಡೋದಿಲ್ಲ ನೋಡಿ. ಇದು ಕುದೀತಾ ಬಂತು, ಕುದ್ದು ಗಟ್ಟಿಯಾಗ್ತಾ ಬಂದ ಹಾಗೆ ಅದಕ್ಕೆ ನಾವೀಗ ಈ ಪುಡಿಯನ್ನು ಹಾಕಬೇಕಾಗತ್ತೆ. ಅಷ್ಟೊತ್ತಿಗೆ ನೋಡಿ ಮೊಸರನ್ನ ರೆಡಿ ಮಾಡಿದ್ರೆ, ಮೊಸರನ್ನ ಆಮೇಲೆ ತೋರಿಸ್ತೇನೆ ನಿಮಗೆ. ನೋಡಿ 3/4 ವಾಸಿ ಕುದ್ದ ನಂತರ ಈ ಪುಡಿ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಕುದ್ದಿತ್ತು, ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ತೀನಿ, 2 ಚಮಚೆಯಷ್ಟು. ತೀರ ಗಟ್ಟಿಯಾಗಾಯಿತು, ಯಾಕಂದರೆ ಸ್ವಲ್ಪ ಕುದಿಬೇಕಲ್ವ ಅದು. ಸಾರಿನ ಪುಡಿ, ಎಳ್ಳಿನ ಪುಡಿ ಎಲ್ಲ ಹಾಕಿದ ನಂತರ ಸ್ವಲ್ಪ ಗಟ್ಟಿಯಾಯಿತು ಅಂತ ಅನ್ನಿಸ್ತು ನನಗೆ ನೋಡಿ. ಕೂಡಲೇ ಅಲ್ಲಿ ಸರಿ ಮಾಡ್ಕೊಂಡು ಹೋದರೆ ಹಾಗೇ ಬಿಡ್ತು. ಅದು ಬೇಕಾದಷ್ಟು ಸಪರೇಟ್ ತೆಗೆದಿಟ್ಟುಬಿಟ್ಟು ಸ್ವಲ್ಪ ಗೊಜ್ಜನ್ನು ಆ ಪಾತ್ರೆಯಲ್ಲೇ ಇಟ್ಟು ಸ್ವಲ್ಪ ಅನ್ನ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಆ್ಯಕ್ಚುಲಿ ತುಂಬ ದಿವಸ ಇಡಬೇಕು ಅಂತಂದರೆ ನಾವು ನೆಲಗಡಲೆ ಹಾಕೋದು ಬೇಡ ಅದಕ್ಕೆ, ಯಾಕಂದರೆ ಅದು ಬೆಂದಂಗಾದರೆ ಚೆನ್ನಾಗಾಗೋದಿಲ್ಲ. ಕುಟುಂಬ ಅಂತ ಬಾಯಿಗೆ ಸಿಕ್ಕಿದ್ರೇ ಚೆಂದ ಅದು ನೋಡಿ. ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಕಾಣ್ಬೋದು ನೀವಿಲ್ಲಿ. ನೋಡಿ ಇದು ಹಾಗೇ ಬಿಡ್ತು, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹುಳಿ ಮತ್ತು ಬೆಲ್ಲ ನಿಮಗೆ ಬೇಕಾದಾಗೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಎದುರೇ ಇತ್ತು, ಅದು ಸ್ವಲ್ಪ ಕಡಿಮೆ ಆದರೆ ಹುಳಿ ಬರುತ್ತೆ, ಅದು ಚೆನ್ನಾಗಾಗತ್ತೆ ನೋಡಿ. ಈಗ ಮೊಸರನ್ನ ಮಾಡ್ಕೊಳ್ಳೋಣ. ಅನ್ನ ಉದುರುದುರಾಗಿ ಆರಿರಬೇಕು, ಅದು ಮೇಯ್ನು. ಉದುರುದುರಾಗಿ ತುಂಬ ಚೆನ್ನಾಗಿ ಬೆಂದಿರಬೇಕು, ಆರಿ ಹೋಗಿರಬೇಕು, ಅದು ತುಂಬ ಇಂಪಾರ್ಟೆಂಟು. ಅದಕ್ಕೆ ನೋಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು.
ಆನಂತರ ಶುಂಠಿ ಕೊತ್ತಂಬರಿ, ಇದು ಮೊಸರನ್ನಕ್ಕೆ ಶುಂಠಿ ಹಾಕೋದು ತುಂಬ ಇಂಪಾರ್ಟೆಂಟು. ಅದಕ್ಕೇನು ಹೇಳ್ತಾರೆ, ಸ್ವಲ್ಪ ಅದು ಹೊಟ್ಟೆ ಗರಮ್ಮಾಗಿರುತ್ತೆ ನಮಗೆ, ಅದು ತುಂಬ ಸ್ಪೈಸಿ ಆದ ಕಾರಣ ತುಂಬಾ ಚೆನ್ನಾಗಾಗತ್ತೆ. ಸ್ವಲ್ಪ ಶುಂಠಿ ಹಾಕ್ಕೊಳ್ಳೇಬೇಕು. ಇಂಗು, ಇದು ಆಮೇಲೆ ಉಪ್ಪು. ನಾನು ಹಾಸನದಲ್ಲಿ ಇದ್ದಾಗ ನನಗೆ ಅಲ್ಲಿ ಒಬ್ಬರು ಅಡುಗೆಯವರು ಹೇಳಿಕೊಟ್ಟಿರೋದು ಮೊಸರನ್ನಕ್ಕೆ ಶುಂಠಿ ಹಾಕಬೇಕು ಅಂತ. ನೋಡಿ, ಶುಂಠಿ ಅಂತೂ ಹಾಕಿಯೇ ಹಾಕ್ತಾರೆ ಅವರೆಲ್ಲ. ಒಂದು ಅರ್ಧ ಇಂಚಷ್ಟು ಶುಂಠಿ ಬೇಕಾಗತ್ತೆ. ಅನಂತರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೊಸರು ಹಾಕಿ ಆಮೇಲೆ ಒಗ್ಗರಣೆ ಕೊಟ್ಟರೆ ಮೊಸರನ್ನ ರೆಡಿಯಾಗಿಬಿಡುತ್ತೆ. ಈ ಸೆಕೆಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ. ತಿರುಪತಿಯಲ್ಲಿ ತಿಮ್ಮಪ್ಪನಿಗೂ ಈ ಪುಳಿಯೋಗರೆ ಮತ್ತು ಮೊಸರನ್ನ ದಿನ ನೈವೇದ್ಯ ಮಾಡ್ತಾರೆ. ದೇವರುಗಳಿಗೆಲ್ಲ ತುಂಬಾ ಇಷ್ಟ ಅಂತ ಹೇಳ್ತಾರೆ. ಆನಂತರ ಸ್ವಲ್ಪ ಅದಕ್ಕೆ ತೆಂಗಿನಕಾಯಿ ಹಾಕ್ಕೊಳ್ಬೇಕು. ಮಧ್ಯಾಹ್ನ ತನಕ ಇಡ್ತೀವಿ ಅಂತಂದರೆ ಬೇರೆನ ಮನೆಯಲ್ಲಿ ನಾನು ಇನ್ನೊಂದು ಸಲ ಮಾಡಿ ತೋರಿಸ್ತೇನೆ ನಿಮಗೆ. ಈ ಥರ ಮಾಡಬಾರ್ದು, ತುಂಬ ಹುಳಿ ಬಂದುಬಿಡುತ್ತೆ. ಆಮೇಲೆ ತೆಂಗಿನಕಾಯಿ ಹಾಕಬಾರ್ದು ನಾವು ಜಾಸ್ತಿ ಹೊತ್ತು ಇಡಬೇಕು ಅಂದರೆ. ಈಗಲೇ ಮಾಡ್ತೀನಿ ಈಗಲೇ ತಿಂತೀವಿ ಅಂತಂದರೆ ಈ ಥರ ಮಾಡ್ಕೊಳ್ಬೋದು ನೋಡಿ. ಆನಂತರ ಒಂದು ಒಗ್ಗರಣೆ ಪಾತ್ರೆಗೆ ಸಾಸಿವೆ, ಉದ್ದಿನಬೇಳೆ, ಸ್ವಲ್ಪ ನೆಲಗಡಲೆ, ಕರಿಬೇವಿನ ಸೊಪ್ಪು, ಕಾಯಿ ಮೆಣಸು, ಇಂಗು ಹಾಕಿ ಒಗ್ಗರಣೆ ಕೊಡಿ. ನಿಮಗೆ ಇಲ್ಲಿ ಬೇಕು ಅಂತಂದರೆ ಕ್ಯಾರೆಟ್ ಬಳಸ್ಬೋದು. ನಾವು ದೇವರಿಗೆ ಇಡುವ ನೈವೇದ್ಯಕ್ಕೆ ಕ್ಯಾರೆಟ್ ಬಳಸಲ್ಲ, ಆದ ಕಾರಣ ನಾನು ಹಾಕಿರಲಿಲ್ಲ. ನೋಡಿ, ಕಾಯಿ ಮೆಣಸು ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ತಣ್ಣಗಾದ ನಂತರ ಮಿಕ್ಸ್ ಮಾಡಬೇಕಾಗತ್ತೆ ಅನ್ನಕ್ಕೆ, ಇಲ್ಲಾಂದರೆ ಹುಳಿ ಬಂದುಬಿಡುತ್ತೆ ಅದು. ನೋಡಿ, ಹಾಗೇ ಬಿಡ್ತು ನಮ್ಮದು ಮೊಸರನ್ನ. ನೋಡಿ, ಈ ಕಡೆಯಿಂದ ಇಡ್ಲಿ, ಮೊಸರನ್ನ, ಪುಳಿಯೋಗರೆ ಎಲ್ಲ ರೆಡಿ ಆಯಿತು ನೋಡ್ಬೋದು ನೀವು. ಮತ್ತು ರಸಾಯನ ಕೂಡ ರೆಡಿಯಾಗಿದೆ. ತುಂಬಾ ಚೆನ್ನಾಗಿತ್ತು. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನಿಮಗೆ ಏನೇ ಕ್ವಶನ್ ಇದ್ದರೂ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ನೋಡಿ, ಪಾನಕನೂ ಕಾಣ್ತಾ ಇದೆ ಅಲ್ಲಿ. ಇಡ್ಲಿ, ರಸಾಯನ, ತಂಬುಳಿ, ಏನೇ ಕ್ವಶನ್ ಇದ್ದರೂ ಕಮೆಂಟ್ಸಲ್ಲಿ ಹೇಳಿ, ನಾನು ಆನ್ಸರ್ ಮಾಡ್ತೀನಿ ನಿಮಗೆ. ಚಟ್ನಿ ಇದೆಲ್ಲ ರೆಡಿಯಾಗಿಬಿಟ್ಟಿದೆ ನೋಡ್ಬೋದು. ನೋಡಿದ್ದು ಮೊಸರನ್ನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.